ಸೊಲ್ಮೇಲು ನಮ್ಮ ಕುಡ್ಲ ತುಳು ವಾರ್ತೆಲು ಮುಖ್ಯಾಂಶಗಳು. ಕುದ್ರೋಳಿ ಕ್ಷೇತ್ರದ ಮಾರನೇ ವಿಭಾಗ ಕುಡ್ಲ ದಸರಾದ 7ನೇ ದಿನದ ಆರಾಧನೆಡು ಪಾಲ್ದೆತೊನ್ನ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಜನಾರ್ದನ ಪೂಜಾರಿ ಹಿಡಿದು ಮುಖ್ಯಮಂತ್ರಿಗಳಿಗೆ ಮರ್ಯಾದೆ. ಬಂಟ್ವಾಳದ ಸಿದ್ದಕಟ್ಟೆಡೆ ನಮ್ಮ ಕುಡ್ಲದ ಸೋದರ ಸಂಸ್ಥೆ ವಿಜಾರ್ಡ್ ಗ್ರಾಫಿಕ್ಸ್ ಕೇಬಲ್ ನೆಟ್ದ ಹೊಸ ಆಫೀಸ್ ಉದಿಪನ ಮಾರ್ನಿಮಿದ ಪೊರ್ತುಡು ಉದಿಪನ ಅಭಿವೃದ್ಧಿದ ಗುರುತು ಕೃಷ್ಣಪ್ರಸಾದ್ ಅಸ್ರಣ್ಣ. ಕುಡ್ಲದ ಉರುವಚಿಲಿಂಬಿ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರೋಡು ಸಾಯಿಬಾಬೇರ್ನ ಸಮಾಧಿಯ ಇನ 103ನೇ ವರ್ಷದ ಪುಣ್ಯ ನೆಂಪು 2ನೇ ದಿನದ ವಿಶೇಷ ಆರಾಧನೆ. ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಮಾರನೇ ಉಚ್ಚೇಡು ಎಣ್ಮನೆ ಪೂಜೆ, ಭಕ್ತರಿಗೆ ವಿಶೇಷ ನುಪ್ಪು ಪ್ರಸಾದ ಸೇವೆ, ನಮಕುಡ್ಲ ವಿಜಾರ್ಡ್ ಗ್ರಾಫಿಕ್ಸ್ ಕೇಬಲ್ ನೆಟ್ ಸಂಸ್ಥೆಡು ಆಯುಧ ಪೂಜೆ. ವಾರ್ತೆ ವಿವರ. ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬುಧವಾರ ಬೈಯಗ್ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನಗೂ ಭೇಟಿ ಕೊಡ್ದು ಮಾರ್ನಿಮಿ ಕುಡ್ಲ ದಸರಾ ಕಾರ್ಯಕ್ರಮ ಪಾಲ್ದೊಂಡಿರು. ಶ್ರೀ ಶಾರದಾಂಬೆಗ ಆರತಿ ಪತ್ಯರು, ಕ್ಷೇತ್ರಾಭಿವೃದ್ಧಿದ ಸಾರಥಿ ಕೇಂದ್ರದ ಮಾಜಿ ಮಂತ್ರಿ ಬಿ ಜನಾರ್ದನ ಪೂಜಾರಿಯರು ಮುಖ್ಯಮಂತ್ರಿಯರಿಗೆ ಕ್ಷೇತ್ರದಲ್ಲಿ ಕೊಡು ಮರ್ಯಾದೆ ಮಲ್ತೇರು. ದಕ್ಷಿಣ ಕನ್ನಡ ಬೊಕ್ಕು ಒಡಿಪು ಜಿಲ್ಲೆದ ಭೇಟಿಗೆ ಬತ್ತನ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬುಧವಾರ ಬೈಯಗ್ ಮಾರ್ನಿಮಿ ಬೊಕ್ಕ ಮಂಗಳೂರು ದಸರಾ ನಡೆತೊಂದಿಪ್ಪುನ ಕುಡ್ಲದ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನಗೂ ಭೇಟಿ ಕೊರಿಯರು. ದೇವಸ್ಥಾನದ ಆಡಳಿತ ಮಂಡಳಿ ಬೊಕ್ಕ ಅಭಿವೃದ್ಧಿ ಸಮಿತಿದಕ್ಲು ಮುಖ್ಯಮಂತ್ರಿಯರೇನು ಭಾರಿ ಸಂಭ್ರಮ ಒಡೆದುಕೊಂಡಿರು. ಭಸ್ಮೋಧೂಳಿತ ಸರ್ವಾಂಗಂ ನಾಗಾಭರಣಭೂಷಣಂ ತ್ರಿಪುರಾರಿಂ ಶೂಲಪಾಣಿಂ. ಶ್ರೀ ಗೋಕರ್ಣನಾಥ ಬೊಕ್ಕ ಶ್ರೀ ಅನ್ನಪೂರ್ಣೇಶ್ವರಿ ದೇವರನ ಇಂಬು ನಟ್ಟೊಂದು ಬಸವರಾಜ ಬೊಮ್ಮಾಯಿ ನವದುರ್ಗಿ ಬೊಕ್ಕ ಶಾರದಾ ಮಂಟಪಕ್ಕೂ ಬತ್ತೇರು. ಬರವದೊಪ್ಪೆ ಸರಸ್ವತಿ ದೇವರಿಗೂ ಮುಖ್ಯಮಂತ್ರಿಯರು ಆರತಿ ಪತ್ತೇರು. ಕುದ್ರೋಳಿ ಕ್ಷೇತ್ರದ ಅಭಿವೃದ್ಧಿದ ಸಾರಥಿ ಮಾಜಿ ಕೇಂದ್ರ ಮಂತ್ರಿ ಬಿ ಜನಾರ್ದನ ಪೂಜಾರಿಯರ್ನ ಆಶೀರ್ವಾದದ ತಂದು ಅರಡ ಭಾರಿ ಮೂಕೆಡು ಪಾತರ ಕತೆ ನಡಪಾಯರು. ಪೂಜಾರಿಯರು ಮುಖ್ಯಮಂತ್ರಿಗಳಿಗೆ ಶಾಲ್ ಪಾಡದು ಮರ್ಯಾದೆ ಮಲ್ತೇರು. ಸಮಾಜ ಕಲ್ಯಾಣ ಬೊಕ್ಕ ಪಿರವೂರಿದಿ ವರ್ಗುಲಿನ ಇಲಾಖೆ ಮಂತ್ರಿ ಕೋಟ ಶ್ರೀನಿವಾಸ ಪೂಜಾರಿ, ಇಂಧನ ಕನ್ನಡ ಬೊಕ್ಕ ಸಂಸ್ಕೃತಿ ಇಲಾಖೆ ಮಂತ್ರಿ ವಿ ಸುನೀಲ್ ಕುಮಾರ್, ಶಾಸಕರೈನ ವೇದವ್ಯಾಸ್ ಕಾಮತ್, ಡಾಕ್ಟರ್ ಭರತ್ ಶೆಟ್ಟಿ, ಉಮಾನಾಥ ಕೋಟ್ಯನ್, ಮೇಯರ್ ಪ್ರೇಮಾನಂದ ಶೆಟ್ಟಿ, ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ವಿ ರಾಜೇಂದ್ರ, ಕುಡ್ಲ ಪೊಲೀಸ್ ಕಮಿಷನರ್ ಶಶಿಕುಮಾರ್, ಕುಡ್ಲ ನಗರಾಭಿವೃದ್ಧಿ ಪ್ರಾಧಿಕಾರದ ಗುರ್ಕಾರ್ಯರ ರವಿಶಂಕರ್ ಮಿಜಾರ್, ರಾಜ್ಯ ಕ್ಯೂನಿಕ್ಸ್ ಗುರ್ಕಾರ್ಯರ ಹರಿಕೃಷ್ಣ ಬಂಟ್ವಾಳ, ಕರ್ನಾಟಕ ಮೀನುಗಾರಿಕೆ ಅಭಿವೃದ್ಧಿ ನಿಗಮದ ಗುರ್ಕಾರ್ಯರ ನಿತಿನ್ ಕುಮಾರ್, ಕ್ಷೇತ್ರ ಆಡಳಿತ ಮಂಡಳಿ ಗುರ್ಕಾರ್ಯರ ಎಚ್.ಎಸ್. ಸಾಯಿರಾಮ್, ಒತ್ತು ಗುರ್ಕಾರ್ದಿ ಊರ್ಮಿಳಾ ರಮೇಶ್ ಕುಮಾರ್, ಕಾರ್ಯಂತಿರು ಮಾಧವ ಸುವರ್ಣ, ಕೋಶಾಧಿಕಾರಿ ಆರ್ ಪದ್ಮರಾಜ್, ಅಭಿವೃದ್ಧಿ ಸಮಿತಿ ಗುರ್ಕಾರ್ಯರು ದೇವೇಂದ್ರ ಪೂಜಾರಿ, ಬೊಕ್ಕ ಡಾಕ್ಟರ್ ಅನುಸೂಯ ಸಾಲಿಯನ್, ಡಾಕ್ಟರ್ ಬಿಜಿ ಸುವರ್ಣ, ಲೀಲಾಕ್ಷ ಬಿ ಕರ್ಕೇರ ಇಂಚ ಸದಸ್ಯರು ಪಾಲ್ದೆ ತೊಂಡಿರು. ನೋವನ್ನು ಬಿಡಿಸುವ ವೈದ್ಯನಿವನು, ತಂದೆಯವನು, ನಂಬಿದವರಿಗೆ ಕಲ್ಪತರು ಈ ಜಗದೀಶ, ಬೇಡಿದವರಿಗೆ ಭಕ್ತ ಸಿರಿ ಈ ಸರ್ವೇಶ, ಕುದುರೋಳಿಯ ಗೋಕರ್ಣಾಧೀಶ. ಮಾರ್ನಿಮಿದ ಆಚರಣೆಡು ಗುರುವಾರ ಒಂದು ವಿಶೇಷ ದಿನ ಆದಿತ್ತಲು ಅವೇ ಆಯುಧ ಪೂಜೆ. ಶ್ರೀದೇವಿ ರಕ್ಕಸೆರ್ನ ಬಿದೆ ಮುತ್ತಾಯಿ ಬೊಕ್ಕ ದೇವತೆರು ಆಯುಧಲಿನ ನಿರ್ಮಲ ಮಲ್ತದು ಪೂಜೆ ಕರಿತಿನೇನೆ ಇತ್ತೆಲ ಭಕ್ತರು ನೆಂಪು ಮಲ್ತೊಂದುಲ್ಲೇರು. ನಮಕುಡ್ಲ ವಿಜಾರ್ಡ್ ಗ್ರಾಫಿಕ್ಸ್ ಕೇಬಲ್ ನೆಟ್ ಆಫೀಸ್ಡ್ ಆಯುಧ ಪೂಜೆ ನಡಪಾಂಡು ನಿರ್ದೇಶಕರು ಕರ್ಕೇರ ಸೋದರರು ಒಟ್ಟುಗಿತ್ತೇರು. ತುಳುನಾಡ ಮಾರ್ನಿಮಿಡು 9ನೇ ದಿನ ಭಾರಿ ವಿಶೇಷವಾಯಿನ ದಿನ ಅವು ಆಯುಧ ಪೂಜೆ ಮಲ್ಪನ ದಿನ. ಈ ಸರ್ತಿ 8ನೇ ದಿನ ಆಯುಧ ಪೂಜೆ ನಡತಂಡು.
ರಕ್ಕಸಿರ್ನ ಬಿದೆಮುತ್ತಾಯನ ಶ್ರೀದೇವಿ ಆದಿಶಕ್ತಿನ 9 ದಿನ ವಿಶೇಷವಾದ ಆರಾಧನೆ ಮಲ್ತದು ಅಕೆರಿಗೆ ಕೊಳಲದ ಪೊರ್ತುಡು ಶ್ರೀದೇವಿ ಪತ್ತನ ಆಯುಧುಲೆಗ್ ದೇವತೆಲು ಒಟ್ಟಾದ ಪೂಜೆ ಮಲ್ತನೆ ನೆಂಪು ಮಲ್ತಂದು ಮಾತಾ ಶಿವಶಕ್ತಿ ಕ್ಷೇತ್ರೊಳೆಡು ಗುರುವಾರ ಆಯುಧ ಪೂಜೆ ಮಲ್ತಿರು. ಕಲ್ಜುಗದ ಕಾಲಗಾನಗ ಮಾತಿರ್ಲ ಮಾರ್ನಿಮಿದ ಆಯುಧ ಪೂಜದಾನಿ ಮಾತಾ ಕರ್ಬದ ಸುತ್ತುಲೆಗ್ ಯಂತ್ರೊಳೆಗ್ ಕಂಪ್ಯೂಟರ್ ಇಂಚಿತಿ ಮಾತಾ ಸಾಧನಲೆಗ್ ತನ್ಕುಲು ಬುಡುಪುನ ಮೋಟಾರ್ ಗಾಡಿಲೆಗ್ ಪೂಜೆ ಮಲ್ತಂದುಲ್ಲೇರು. ಕುಡ್ಲದ ಸುತ್ತಮುತ್ತಲು ಆಯುಧ ಪೂಜದ ಸಂಭ್ರಮ ನಡೆತಂಡು ಕೊಡಿಯಲ್ಬೈಲ್ಡುಪುನ ನಮ್ಮ ಕುಡ್ಲ ವಿಜಾರ್ಡ್ ಗ್ರಾಫಿಕ್ಸ್ ಕೇಬಲ್ ನೆಟ್ ಸಂಸ್ಥೆಡು ಆಯುಧ ಪೂಜೆ ನಡೆತಂಡು. ನಮ್ಮ ಕುಡ್ಲ ವಿಜಾರ್ಡ್ ಗ್ರಾಫಿಕ್ಸ್ ಕೇಬಲ್ ನೆಟ್ ಸಂಸ್ಥೆದ ನಿರ್ದೇಶಕರು ಸೋದರರಾಯಿನ ಹರೀಶ್ ಬೀಕರ್ಕೇರ, ಸುರೇಶ್ ಬೀಕರ್ಕೇರ, ಮೋಹನ್ ಬೀಕರ್ಕೇರ, ಲೀಲಾಕ್ಷ ಬೀಕರ್ಕೇರ ಬೊಕ ಸಂತೋಷ್ ಬೀಕರ್ಕೇರ ಬೊಕ ಕುಟುಂಬದಕ್ಲು ಸಂಸ್ಥೆಡು ಬೆನ್ಪಿ ವರ್ಗದಕ್ಲು ಮಾತ ಪಾಲ್ದೆ ತೊಂಡಿರು. ಆದಿಶಕ್ತಿ ಶ್ರೀದೇವಿನ ವಿಶೇಷ ಆರಾಧನೆದ ಮಾರ್ನಿಮಿದ ಎಡ್ಡೆ ಏಳಿಗಳಿಗೆಡು ಬಂಟ್ವಾಳ ತಾಲೂಕುದ ಸಿದ್ದಕಟ್ಟೆಡು ನಮ್ಮ ಕುಡ್ಲ ಚಾನೆಲ್ದ ಸೋದರ ಸಂಸ್ಥೆ ವಿಜಾರ್ಡ್ದ ಹೊಸ ಕೇಬಲ್ ಆಫೀಸ್ ಉದಿಪನ ಮಾಡ್ತಾರೆ. ಶ್ರೀ ಪಂಚದುರ್ಗ ಪರಮೇಶ್ವರಿ ಕ್ಷೇತ್ರದ ಶ್ರೀಕೃಷ್ಣ ಪ್ರಸಾದ ಸರಣ್ಯರು ಹೊಸ ಕೇಬಲ್ ಆಫೀಸಿನ ಉದಿಪನ ಮಾಡ್ತದೆ ಎಡ್ಡೆಪ್ಪು ಬಯಕೇರು. ಮಾರ್ನಿಮಿದ ಎಡ್ಡೆ ಏಲಿಗಳಿಗೆಡು ನಮ್ಮ ಕುಡ್ಲ ಚಾನೆಲ್ದ ಸೋದರ ಸಂಸ್ಥೆ ವಿಜಾರ್ಡ್ದ ಹೊಸ ಕೇಬಲ್ ಆಫೀಸಿನ ಬಂಟ್ವಾಳದ ಸಿದ್ದಕಟ್ಟೆಡು ಬುಧವಾರ ಉದಿಪನ ಮಲ್ತದೆ. ಶ್ರೀ ಪಂಚದುರ್ಗ ಪರಮೇಶ್ವರಿ ದೇವಸ್ಥಾನದ ಶ್ರೀಕೃಷ್ಣ ಪ್ರಸಾದ ಸರಣ್ಯರು ಹೊಸ ಕೇಬಲ್ ಆಫೀಸಿನ ಉದಿಪನ ಮಲ್ತೇರು. ಮಾರ್ನಿಮಿದ ಎಡ್ಡೆ ಕಾಲೋಡು ಆಫೀಸ್ ಉದಿಪನ ಆಯ್ನವು ಅಭಿವೃದ್ಧಿದ ಗುರುತು 25 ವರ್ಷ ಕಾರ್ದೀಪನ ಸಂಸ್ಥೆ ನಾಲಾತ್ ಅಭಿವೃದ್ಧಿ ಆವಡೊಂದು ಹಸ್ರಣ್ಣೀರು ಎಡ್ಡೆಪ್ಪು ಬಯಕೇರು. ಈ ನವರಾತ್ರಿದ ಪರ್ವ ಕಾಲೋಡು ವಿಶೇಷವಾದ ನಮ್ಮ ಈ ಸಿದ್ದಗಟ್ಟೆದ ಜಾಗಣೆ ನೂತನವಾದ ನಮ್ಮ ಕುಡ್ಲದಾಕಲು ಕೇಬಲ್ದ ಒಂಜಿ ನೂತನವಾದ ಬ್ರಾಂಚ್ ಮಾತು ಮಲ್ಪ ಮಲ್ತೊಂದುಲ್ಲೇರು. ಕುಡ್ಲಾಡ್ದಿಂಜಿ ಪ್ರಾರಂಭವಾದ 25 ವರ್ಷ ಪಿರಾವಡು ಶುರು ಮಲ್ತಿದ್ದಾರೆ. ಅಂಚಾಯಿತ ಈ 25 ವರ್ಷದ ಸುಸಂದರ್ಭಡು ನಮ್ಮ ಸಿದ್ದಗಟ್ಟೆ ಅವಲ ಮಾಗಣದ ಆರಾಧ್ಯ ಮೂರ್ತಿಯನ್ನು ದುರ್ಗಾ ಪರಮೇಶ್ವರಮ್ಮನ ಕ್ಷೇತ್ರಡು ನೂತನವಾದ ನವರಾತ್ರಿದ ಸಂದರ್ಭಡು ಮಾತ ಒಂಜಿ ನೂತನವಾದ ಒಂಜಿ ಬ್ರಾಂಚ್ ಕಚೇರಿಯನ್ನು ಮಾತ ಪ್ರಾರಂಭ ಮಾಡ್ತಂದಿದ್ದಾರೆ. ನಿಕುಲ್ನಾಡಪ್ಪನ ಕ್ಷೇತ್ರಡು ಈ ಉದ್ಯೋಗ ಕ್ಷೇತ್ರಡು ನಿಕುಲೆ ಮಾತ ಸಮಸ್ತ ರೀತಿಯ ಸನ್ಮಂಗಳ ನನಾಲಂಜನ ಮಿತ್ತಿಗೆ ಎಡ್ಡೆ ಬೇಲೆ ಎಂಚ ಮಲ್ಪಣಂಚ ದೇವರ ಅನುಗ್ರಹ ಮಾತನಾಡಬಾರದು ನಿಕುಲ್ನ ಮನಸ್ಸಂಕಲ್ಪದ ದೊಂಡ ಅವೇನು ಭಗವತಿ ಈಡೇರಿಸಾರವರ್ದು ಈ ಕ್ಷೇತ್ರೋಡು ಸರ್ವತೋಮುಖ ಅನುಗ್ರಹ ಮಲ್ಪಣಂಚ ಓರ್ದ ಉಳ್ಳಾದಿ ಪರಮಾನುಗ್ರಹ ಒರಗಿಸಾರವರೊಂದು ದುರ್ಗ ಪೂಂಜದ ದುರ್ಗಾ ಪರಮೇಶ್ವರುಳ್ಳ ಅವೇ ಪ್ರಕಾರವಾದ ಕೊಡಮಣಿತ ಮೊಜಲಾಡ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾರೆ. ಎಪಿಎಂಸಿದ ದುಂಬುದ ಸದಸ್ಯರು ರತ್ನಕುಮಾರ ಚೌಟಪಾತಿರ್ದು ಎಡ್ಡೆಪ್ಪು ಬೈಕೇರು. ಈ ಒಂಜಿ ನಮ್ಮ ಕುಡ್ಲ ಪಂಪನ ಮಾಧ್ಯಮ ಸಂಸ್ಥೆ ಅವು ಮಾತಿರಿಗಳ ಜನಕ್ಲಿಗೆ ಅಂದರೆ ನಮ್ಮ ಜನಕ್ಲಿಗೆ ಆಯ್ತಾ ಪ್ರಯೋಜನ ತಿಕ್ಕಾಡು ಜನಕ್ಲಿಗೆ ಆಯ್ತಾ ಹತ್ರ ಮಸ್ತ್
ವಿಷಯಗಳು ತೆಗೆದು ಗುರುಗಳು ವೃದ್ಧಾಪ್ಯಂತರ ಪ್ರಯೋಜನ ಪಡೆದ ಅಂಚಿನ ಜನಸಾಮಾನ್ಯರಿಗೆಲ್ಲ ಆ ಬಗ್ಗೆ ಜನಕ ಅಂದ ದೇಶದ ಬಗ್ಗೆ ಅವಡೆ ನಮ್ಮ ರಾಜ್ಯದ ಬಗ್ಗೆ ಅವಡೆ ಅದನ್ನು ಈ ಗ್ರಾಮದ ಬಗ್ಗೆ ಕೆಲವು ವಿಷಯಗಳು ಸಂಗ್ರಹ ಮಾಡ್ತದೆ ನಮಗೆ ಪ್ರಸಾರ ನಂತರ ನಮ್ಮ ಕುಟ್ಲ ಈ ಒಂದು ಸಂಸ್ಥೆಗೆ ಶುಭ ಆವಡೆ ಪಡೆದು ಆ ದೇವರೆಲ್ಲ ಗ್ರಾಮದ ದೇವರೆಲ್ಲ ಮಾತಾಡೋಕ್ಕೆ ಒಂದು ಶುಭನು ಮಾತನ್ನು ಮಾತಾಡ್ತಾರೆ. ಶ್ರೀ ಪಂಚದುರ್ಗ ಪರಮೇಶ್ವರಿ ದೇವಸ್ಥಾನಡು ಪ್ರಾರ್ಥನೆ ನಡಪಾದ ವಿಶೇಷ ಪೂಜೆ ಸಂದಾಯಿತ ಮಲ್ತಿರು. ಪ್ರಾರಂಭವಾಗುವ ಸಂಕಲ್ಪ ಭಗವತಿ ಸ್ವೀಕಾರವನ್ನು ಉದ್ಯೋಗ ಕ್ಷೇತ್ರ ಸರ್ವಾತ್ಮಕ ಅನುಗ್ರಹ ಮನಸಂಕಲ್ಪನೆ ಭಗವತಿ ಎಡೆಯ ಸಾಧನಗಳನ್ನು ಕೊರದೊಳ್ಳಾದ ಕೈ ಮುಗಿದ ಪ್ರಾರ್ಥನೆ ಸರ್ವಸ್ವಕಾಯನ ವಾಚಮನ ಸಂಪೇರ ವಿದ್ಯಾಸನ ಅಪಾಕರಂ ವಿದ್ಯ ಸಕಲಂ ಪರಸ್ಮನ ಕೆಲಸ ಸಂಗಬುಟ್ಟು ಗ್ರಾಮ ಪಂಚಾಯತ್ ಗುರ್ಕಾರ್ಯರು ಸತೀಶ್ ಪೂಜಾರಿ ಅಳಿಕೆ, ಗ್ರಾಮ ಪಂಚಾಯತ್ ಸದಸ್ಯರು ಸಂದೀಶ್ ಶೆಟ್ಟಿ, ಸುನಿಲ್ ಸಂಗಬುಟ್ಟು, ನಮ್ಮ ಕುಡ್ಲ ಚಾನೆಲ್ ನಿರ್ದೇಶಕರಾದ ಹರೀಶ್ ಬಿಕರ್ಕೇರ, ಸುರೇಶ್ ಬಿಕರ್ಕೇರ, ಮೋಹನ್ ಬಿಕರ್ಕೇರ, ಸಂತೋಷ್ ಬಿಕರ್ಕೇರ, ಸುರೇಖಾ ಯಶ್ ಬಿಕರ್ಕೇರ ಬೊಕ್ಕ ಕುಟುಂಬದಕ್ಲು ದೋಸ್ತಿಲು ನಮ್ಮ ಕುಡ್ಲದ ಅಭಿಮಾನಿಲು ಪಾಲ್ದೆ ತೊಂಡೇರು. ಕುಡ್ಲ ಉರುವಚಿಲಿಂಬಿದ ಶಿರಡಿ ಸಾಯಿಬಾಬಾ ಮಂದಿರಡು ಶಿರಡಿ ಸಾಯಿಬಾಬೇರ್ನ ಮಹಾಸಮಾಧಿ ಆಯಿನ 103ನೇ ವರ್ಷದ ಪುಣ್ಯ ನೆಂಪುದ ರಡ್ಡ್ ದಿನದ ವಿಶೇಷ ಕಾರ್ಯಕ್ರಮದಿ ಒಂದೇರು. ಗುರುವಾರ ಕಾಂಡೆ ಗುರು ಪಾದ ಪೂಜೆ ಅಷ್ಟೋತ್ತರ ಸೇರ್ದು ಮಂಗಳಾರತಿ ಮಲ್ತೀರು. ಶುಕ್ರವಾರ ಮಧ್ಯಾಹ್ನ ರಡ್ಡ್ ಪದ್ನಾಜಿಕ್ ಮಹಾಸಮಾಧಿ ಆಯಿನ ಪೊರ್ತು ಬೇತೆ ಬೇತೆ ಆರಾಧನೆ ನಡಪೆರ ಉಂಡು. ಕುಡ್ಲದ ಉರುವಚಿಲಿಂಬಿದ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರಡು ಶ್ರೀ ಶಿರಡಿ ಸಾಯಿಬಾಬೇರ್ನ ಮಹಾಸಮಾಧಿ ಆಯಿನ 103ನೇ ವರ್ಷದ ಪುಣ್ಯ ನೆಂಪುದ ದಿನ ಆದುಪುನ ಗುರುವಾರ ಬೊಕ್ಕ ಶುಕ್ರವಾರ ರಡ್ಡ್ ದಿನ ವಿಜಯದಶಮಿ ಉಚ್ಚಯ ಅಠನೆ ಮಲ್ತೇರು. ಗುರುವಾರ ಕಾಂಡೆ ಅಷ್ಟೋತ್ತರ ಸೇರ್ದು ಮಂಗಳಾರತಿ ಬೊಕ್ಕ ಗುರುಪಾದ ಪೂಜೆ ಮಲ್ತೇರು. ಗುರುವಾರದ ಬೊಕ್ಕ ಮಾರ್ನಿಮಿದ ಆಯುಧ ಪೂಜೆ ದಿನ ಆಯ್ ನಡೆದವರ ಅಂಚನೆ ಮಂದಿರಡು ಉಚ್ಚಯ ದೀವನ್ ನಡೆದವರ ಸಾಯಿಬಾಬೇರ್ನ ಭಕ್ತರು ಪಾಕ ಜನ ಭೇಟಿ ಕೊಡ್ದಿತ್ತೇರು. ಓರ್ವ ಚಿಲಿಂಬಿ ಶಿರಡಿ ಸಾಯಿಬಾಬಾ ಮಂದಿರದ ಗುರ್ಕಾರ್ಯರು ವಿಶ್ವಾಸ್ ಕುಮಾರ್ ದಾಸ್ ಬೊಕ್ಕ ಸಮಿತಿ ಸದಸ್ಯರು ಪಾಲ್ದು ತುಂಡಿರು. ರಾತ್ರಿ ಅಷ್ಟವಧಾನ ಮಹಾಮಂಗಳಾರತಿ ನಡತೊಂದುಂಡು. ಶುಕ್ರವಾರ ಕಾಂಡೆ ಗುರುಪಾದ ಪೂಜೆ ಮಧ್ಯಾಹ್ನ ರಡ್ಡ್ ಪದ್ನಾಜಿಕ್ ಸಾಯಿಬಾಬೇರು ಮಹಾಸಮಾಧಿ ಆಯಿನ ಪೊರ್ತು ಅಷ್ಟೋತ್ತರ ಸೇರ್ದು ಮಂಗಳಾರತಿ ಮಲ್ಲ ರಂಗಪೂಜೆ ನಡಪೆರ ಉಂಡು. ನಮ್ಮ ಕುಡ್ಲ ಚಾನೆಲ್ ಪ್ರಸಾರದ ದಸರಾ ವೈಭವ ವಿಶೇಷ ಕಾರ್ಯಕ್ರಮಟು ಬುಧವಾರ 7ನೇ ದಿನದ ಕಾರ್ಯಕ್ರಮ ಉದೀಪನ 8ನೇ ದಿನದ ಕಾರ್ಯಕ್ರಮದ ಒಂಜಿ ಪೊಲಬು ಬಿಡುಗಡೆ ಆಂಡ್ ಕಲ್ಕೂರು ಪ್ರತಿಷ್ಠಾನದ ಗುರುಕಾರ್ಯರು ಪ್ರದೀಪ್ ಕುಮಾರ್ ಕಲ್ಕೂರ ಗುರುಕಾರಮೆ ವಹಿಸುತ್ತಿದ್ದಾರೆ. ನಮ್ಮ ಕುಡ್ಲ ಚಾನೆಲ್ ದಸರಾ ವೈಭವ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರಸಾರ ಮಲ್ತೊಂದಿತ್ತದು ಬುಧವಾರ 7ನೇ ದಿನದ ಕಾರ್ಯಕ್ರಮ ಉದೀಪನ ನಮ್ಮ ಕುಡ್ಲದ ಬಿಪಿ ಕರ್ಕೆರ ಸಭಾಂಗಣದ ಲಕ್ಷ್ಮೀ ಬಿಪಿ ಕರ್ಕೆರ ಚಾವಡಿಡು ಮಹಾತೋಬರ ಶ್ರೀ ಮಂಗಳದೇವಿ ದೇವಸ್ಥಾನದ ಆಡಳಿತ ಮುಕ್ತೇಸರರು ಪಿ ರಮಾನಾಥ ಹೆಗ್ಡೆ ಬೆನ್ನೇರ್ನ ಸೇರಿಗೇಡು ಕಾರ್ಯಕ್ರಮ ಉದೀಪನ ಮಲ್ತೇರು.
ರಮನಾಥ ಹೆಗ್ಡೆ ಪಾತಿರ್ದು ತುಳುನಾಡು ಮಾರ್ನಿಮಿ ಉಚ್ಚೆ ಒಂದು ವಿಶೇಷ ಕಾರ್ಯಕ್ರಮ ನಮ್ಮ ದೇವಿ ಆರಾಧನೆ ದೈವ ಆರಾಧನೆ ಮಾತಲ ವಿಶೇಷ ಆದಿತ್ತದು ಕುಡ್ಲಗು ಒಂದು ಮಾತ ಪುರ್ಲುಂದು ಅರ್ಪಂಡೇರು ಕರ್ಕೇರ್ BP ಕರ್ಕೇರ್ ಆರ್ನ ಜೋಕುಲು 21 ವರ್ಷದ ದುಂಬಿ ಮಂಗಳೂರಿಗೆ ಬನ್ನಗ ಮಂಗಳದೇವಿಗೆ ಬತ್ತದು ಅವಳು ಇಡೀ ಕುಟುಂಬದವಳು ಈ ಮಾರನೇಮದ ಉತ್ಸವ ಪಾಲ್ಗೊಂಡು ಇತ್ತದು ಎಂಗ್ಲಿನ ಏಪಲ ಎಂಗ್ಲ ವಾ ಕಾರ್ಯಕ್ರಮಗಳ ಅಗಳ ನೆರವಿತ್ತನು ಅಂಚಾದ 4 ವರ್ಷದ ದುಂಬು ಕರ್ಕೇರು ತೀರ್ಪೇರು ಆರ್ನ ಜೋಕುಲು ಸಾರಥ್ಯಕ್ಕೆ ತಂದು ಈ ಒಂಜಿ ಮಲ್ಲ ಜವಾಬ್ದಾರಿನ ಎಡ್ಡ ರೀತಿಯಲ್ಲಿ ಮಲ್ತೊಂದುಲ್ಲೇರು ಅವತ್ತಂದೆ ಮಂಗಳದೇವಿ ಪುರಾಣ ಪ್ರಸಿದ್ಧ ದೇವಸ್ಥಾನ ದಯವನ್ನ 1500 ವರ್ಷದ ದುಂಬೆ ಈ ದೇವಿ ಮೂಲ ನೆಲೆ ಊರ್ದೇರು ಅಂಚಾದ ಮೂರು ನವರಾತ್ರಿ ಉತ್ಸವ ವರ್ಮ ದಿನ ಇನಿ 7ನೇ ದಿನ ಶಾರದಾ ಅವತಾರ ಮಂಗಳದೇವಿ ವಿಶೇಷವನ್ನಾಗ ಅಲಂಕಾರ ದಿನಕೊಂಜಿ ನಮ್ಮನೆದ ವರ್ಮದಿಂದ ವರ್ಮ ಅಲಂಕಾರ ಬಾರಿ ಪೊರ್ಲು ಒರುವ ಶ್ರೀ ಮಾರಿಯಮ್ಮ ದೇವಸ್ಥಾನದ ಆಡಳಿತ ಮುಕ್ತೇಸರಿರು ಹರಿಶ್ಚಂದ್ರ ಕರ್ಕೇರ ಬೈಕಂಪಾಡಿ ಎರ್ಮನೆ ದಿನದ ಕಾರ್ಯಕ್ರಮದ ಒಂಜಿ ಪೊಲಬು ಬಿಡುಗಡೆ ಮಲ್ತದು ಎಡ್ಡೆಪು ಬೈಕೇರು ನಮ್ಮ ಕುಳ್ಳ ವಾಹಿನಿದ ಯಾಪಲ ಕಾರ್ಯಕ್ರಮ ಯಾನ್ಲತ್ತು ಒಂದುಲ್ಲೆ ಬಕ್ಕ ಯಾಪತುಂಡ್ಲ ನಮ್ಮ ನನದ ಪೀಳಿಗೆಗೆ ಬೋಡಾಯಿನ ಪಂಡ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡು ಧಾರ್ಮಿಕ ಕಾರ್ಯಕ್ರಮ ಮಾಡು ಎಡ್ಡೆ ರೀತಿಯಲ್ಲಿ ಯಾಪಲ ನಡ್ತೊಂದುಂಡು ಬಕ್ಕ ಈ ಕಾರ್ಯಕ್ರಮ ನನ್ನಲ ಜನಗಳಿಗೆ ಬೋಡಾಪಿಲಕ ಪಂಡ ನಮ್ಮ ದುಮ್ಮದ ಪೀಳಿಗೆಯಲ್ಲಿ ಎಂಚ ಉಪ್ಪೋಡು ಐಕ್ ಬೋಡಾಯಿನ ಈ ನಮ್ಮ ಕೊರೋನಾದ ಟೈಮಿಡು ಜನಕುಲು ಮಾತ ಅಕನ ತಾಪತ್ರೆ ಇತ್ತುಂಡಲ್ಲ ನಮ್ಮ ಕುಡ್ಲ ವಾಹಿನಿದಕ್ಕಲು ಅಕನ ಕಾರ್ಯಕ್ರಮ ಕಂಟಿನ್ಯೂಸ್ ಮಲ್ತೊಂದಿತ್ತೇರು ಅಂಚಾದ ಜನಕುಲೆಗಳ ಐಟ್ ಗಮ್ಮತ್ತ ಪ್ರಯೋಜನ ಆತನಂದೆ ನಮ್ಮವೆ ಕಲ್ಕೂರು ಪ್ರತಿಷ್ಠಾನದ ಗುರ್ಕಾರರು ಪ್ರದೀಪ್ ಕುಮಾರ್ ಕಲ್ಕೂರ ಗುರ್ಕಾರ್ ಮಿದ ಪಾತೆರ ಪಂಡಿದು ಸಂಸ್ಕೃತಿ ಚೌಕಟ್ಟು ನಾಡುಗು ನಮ್ಮ ಸಂಸ್ಕೃತಿದ ಬೊಳುಪುನು ನಮ್ಮ ಕುಡ್ಲ ಚಾನೆಲ್ ತೋಜಾದಂಡು ನಮ್ಮ ಎಂಚಿನೇ ಕೆಲಸ ಮಲ್ಪಡು ಅವು ನಮ್ಮ ಸಂಸ್ಕೃತಿದ ಚೌಕಟ್ಟದ ಉಲಾಯಿ ನಮ್ಮ ಉಪ್ಪೋಡು ಅವೇ ನಮ್ಮ ಕುಡ್ಲ ಮಲ್ತದಂಡು ನಮ್ಮ ಜೀವನ ಬಜ್ಜಿ ಕಂಪ್ಯೂಟರ್ ದಂಚಾಯರ ಬಲ್ಲಿ ನಮ್ಮ ಸಂಸ್ಕೃತಿದ ಆರಾಧನೆ ಜ್ಞಾನದ ಆರಾಧನೆ ಆಂಡ ಮಾತ್ರ ಮನಸ್ಸಿಗೆ ನೆಮ್ಮದಿ ಉಂಡು ಎಂದು ಅರ್ಪಂಡೇರು. ಧರ್ಮಸ್ಥಳ ಕ್ಷೇತ್ರದ ಆಡಳಿತಕ್ಕೆ ಒಳಪಟ್ಟಂಥ ಒಂದು ಶಾಲೆಯ ಉದ್ಘಾಟನಾ ಸಮಾರಂಭದಲ್ಲಿ ಮಂಗಳೂರಿನಲ್ಲಿ ಅಲ್ಲಿಯ ಪ್ರಾಂಶುಪಾಲರಾದಂಥ ಜಾಯಿರೈ ಅವರು ಹೀಗೆ ಹೊಸ ಕಟ್ಟಡದ ಸುತ್ತ ಎಲ್ಲರೊಂದಿಗೆ ಹೋಗುವಾಗ ಕರಿಹಲಗೆ ಬ್ಲ್ಯಾಕ್ ಬೋರ್ಡ್ ಅದರಲ್ಲಿ ಶಾಲೆಯ ಮಕ್ಕಳಿಗೆ ಪಾಠ ಹೇಳುವ ರೀತಿಯಲ್ಲಿ ನಿಮ್ಮ ಸಂದೇಶ ಅಂತ ಅಪೇಕ್ಷೆ ಪಟ್ಟರು ಅವರು. ನಾವೆಲ್ಲ ಗಣ್ಯರಿದ್ದರು. ನಾನು ಒಂದರ್ಥದಲ್ಲಿ ಬಹಳ ಸಂತೋಷಪಟ್ಟಂಥ ವಿಚಾರ ಈ ಕಮಲ ಬಸವಾದಿ ಯಾವುದು ಬರೀಲಿಲ್ಲ ಅವರು. ಓಂಕಾರವನ್ನು ಬರೀತಾ ಓಮಿನ ಜೊತೆಗೆ ನಾನಿಲ್ಲಿ ಚಿತ್ರ ಮಾಡಿದ್ದೇನೆ, ಅದು ಕಾಣುತ್ತಲೋ ಗೊತ್ತಿಲ್ಲ ಕ್ಯಾಮ್ರಾದಲ್ಲಿ, ಜೊತೆಗೆ ಅದರ ಮೇಲೆ ಒಂದು ಚುಕ್ಕೆ ಹಾಕಲಿಕ್ಕಿದೆ. ಆ ಚುಕ್ಕೆಯ ಬದಲಿಗೆ ಅವರು ದೀಪದ ಜ್ವಾಲೆಯನ್ನು ಬೆಳಗಿಸಿದರು. ನಾವು ಶಾಲೆಯ ಕೊಠಡಿಯ ಯೋಚನೆಯಲ್ಲಿ ಮಾಡ್ತಾ ವಿದ್ಯಾರ್ಥಿಗಳಿಗೆ ಪಾಠ ಹೇಳುವಂಥ ಸ್ವರೂಪದಲ್ಲಿ ಒಂದರ್ಥದಲ್ಲಿ ಸ್ವಲ್ಪ ಅನುಸಂಧಾನ ಮಾಡಿಕೊಂಡ್ರೆ ಅಪೇಕ್ಷೆಪಟ್ಟದ್ದು ಮತ್ತೇನಲ್ಲ, ನಮ್ಮ ಎಲ್ಲ ಜ್ಞಾನಾರ್ಜನೆಗಳು ನಮ್ಮ ಭಾರತೀಯ ಧರ್ಮದ ತಳಹದಿಯೊಳಗೆ ಇದ್ದಾಗ ಮಾತ್ರ ಆ ಚುಕ್ಕೆ ಇದೆಯಲ್ಲ, ಅರ್ಥಾತ್ ನಮ್ಮ ನಾಡಿನ ಮುಂದಿನ ಜನಾಂಗ ಅವರು ನಾಡಿನ ಬೆಳಕಾಗ್ತಾರೆ ಅಂತೇಳುವಂಥ ದೊಡ್ಡ ಸಂದೇಶವನ್ನು ಕೊಟ್ಟರು ಬಂಧುಗಳೇ. ಆ ಸಂದೇಶದ ಒಟ್ಟು ಭಾವಾರ್ಥವೇ ಶಕ್ತಿ ಆರಾಧನೆ, ಅರ್ಥಾತ್ ನವರಾತ್ರಿಯ ಆರಾಧನೆ ಅಂತ ನಾನು ಭಾವಿಸ್ತೇನೆ. ಭಾರತೀಯ ಲೆಕ್ಕ ಪರಿಶೋಧಕರ ಸಂಘ ಕುಡ್ಲ ಘಟಕದ ಗುರ್ಕಾರ್ಯರು ಸುಬ್ರಹ್ಮಣ್ಯ ಕಾಮತ್ ಕಾರ್ಯಕ್ರಮಟು ಪಾಲ್ದೆ ತೊಂಡೇರು. ಭಾರತೀಯ ಪ್ರವಾಸಿ ಪರಿಷತ್ ಕುವೈಟ್ ಕರ್ನಾಟಕ ಗುರ್ಕಾರ್ಯರು ರಾಜ್ ಭಂಡಾರಿ, ಓಮನ್ ತುಳುವರೆ ಸಂಘಟನೆದ ಗುರ್ಕಾರ್ಯರು ರಮಾನಂದ ಶೆಟ್ಟಿ, ಕನ್ನಡ ಸಂಘ ಬೆಹರಿನ್ ಗುರ್ಕಾರ್ಯರು ಪ್ರದೀಪ್ ಶೆಟ್ಟಿ ಆನ್ಲೈನ್ ಎಡ್ಡೆಪ್ಪು ಬಯಕೆರು. ನಮ್ಮ ಕುಡ್ಲ ನಿರ್ದೇಶಕರು ಲೀಲಾಕ್ಷ ಬಿಕರ್ಕೇರ ಬೊಕ ಸಿಒ ನವನೀತ್ ಶೆಟ್ಟಿ ಕದ್ರಿ ಪಾಲ್ದೆ ತೊಂಡೇರು. ನಿತಿನ್ ಸಾಲೆನ್ ಕಾರ್ಯಕ್ರಮ ಸುಧಾರಿಕೆ ಮಲ್ತೇರು. ಕುದ್ರೋಳ್ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಮಾರ್ನಿಮಿ ಉಚ್ಚೇಡು ಗುರುವಾರ ಆಯುಧ ಪೂಜೆ ದಿನ ವಿಶೇಷ ಆರಾಧನೆ ಇತ್ತದೆ. ಶ್ರೀ ಗೋಕರ್ಣನಾಥ ಬೊಕ್ಕ ಶ್ರೀ ಅನ್ನಪೂರ್ಣೇಶ್ವರಿ ದೇವಿಗೆ ಅಭಿಷೇಕ ಮಲ್ತದೆ, ಮಾ ಪೂಜೆ ನಡತಂದೆ. ಭಕ್ತರಿಗೆ ವಿಶೇಷ ನೂಪು ಪ್ರಸಾದ ಸೇವೆ ಅಟಣೆ ಆದಿತ್ತು. ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಮಾರ್ನಿಮಿ ಕುಡ್ಲ ದಸರಾ ಉಚ್ಚೇಡು ಗುರುವಾರ ಎಣ್ಮನೆ ದಿನದ ಪೂಜೆಗೆ ಅಟ್ಟಣೆ ಆದಿತ್ತು. ಈ ಸರ್ತಿ ಎಣ್ಮನೆ ಪೂಜೆ ದಿನನೇ ಆಯುಧ ಪೂಜೆ ಬೈದನು. ಅಂಚದು ಊರ ಪೊರ ಊರುಲೆಡ್ದು ಪಾಕ ಜನ ಭಕ್ತರು ಕುದ್ರೋಳಿ ಕ್ಷೇತ್ರದ ಮಾರ್ನಿಮಿ ಗೌಜಿಡು ಪಾಲ್ದೆ ತೊಂಡೇರು.
ಆಯುಧ ಪೂಜೆ ದಿನ ವಿಶೇಷ ಕಾರ್ಯಕ್ರಮದ ಅಟ್ಟಣೆ ಆದಿತ್ತಲು ಶ್ರೀ ಗೋಕರ್ಣನಾಥ ಬೊಕ್ಕ ಶ್ರೀ ಅನ್ನಪೂರ್ಣೇಶ್ವರಿ ದೇವಿಗೆ ಅಭಿಷೇಕ ಮಲ್ತೇರು. ಆದಿಶಕ್ತಿ ನವದುರ್ಗೆ ಸರಸ್ವತಿಗೆ ಮಧ್ಯಾಹ್ನದ ಮಾಪೂಜೆ ಮಲ್ತೇರು. ಶ್ರೀ ಗೋಕರ್ಣನಾಥ ದೇವರಿಗೆ ಮಾಪೂಜೆ, ಶ್ರೀ ಅನ್ನಪೂರ್ಣೇಶ್ವರಿಗೆ ಪುಷ್ಪಾಲಂಕಾರ ಮಾಪೂಜೆ ನಡೆತಲು. ವಿಶೇಷ ನುಪ್ಪು ಪ್ರಸಾದ ಸೇವೆ ಅಟ್ಟಣೆ ಆದಿತ್ತಲು. ಶ್ರೀ ಅನ್ನಪೂರ್ಣೇಶ್ವರಿ ಗುಡಿ ಹಿಡಿದು ನುಪ್ಪು ಬಲಸೆರೆ ಕೈಲು ಬೊಕ್ಕ ಬೇತೆ ಸಾಧನೊಳಿನ ಮೆರವಣಿಗೆಡು ಪಾಕಶಾಲೆ ಕೊನೋದು ಅವಳು ನುಪ್ಪುದ ರಾಶಿಗೆ ಪೂಜೆ ಮಲ್ತದು. ಭಕ್ತರಿಗೆ ನುಪ್ಪು ಪ್ರಸಾದ ಸೇವೆ ನಡೆತಲು. ಕ್ಷೇತ್ರಾಡಳಿತ ಮಂಡಳಿ ಗುರುಕಾರ್ಯರು ಎಚ್.ಎಸ್. ಸಾಯಿರಾಮ್ ಬೊಕ್ಕ ಪದಾಧಿಕಾರಿಲು ಸದಸ್ಯರು, ಕ್ಷೇತ್ರಾಭಿವೃದ್ಧಿ ಸಮಿತಿ ಗುರುಕಾರ್ಯರು ದೇವೇಂದ್ರ ಪೂಜಾರಿ ಬೊಕ್ಕ ಪದಾಧಿಕಾರಿಲು ಸದಸ್ಯರು ಒಟ್ಟುಗಿತ್ತೇರು. ಒಡಿಪು ಶಂಕರಪುರ ಮಲ್ಲಿಗೆ ಗೀತೆ ಎಡ್ಡೆ ಕಾಯಿಸುಂಡು. ಮಾರನೇ ಮಾಯ ನಡೆದವರ ಭಕ್ತರಿ ಹೆಚ್ಚೆಚ್ಚ ಮಲ್ಲಿಗೆ ತಂದೊಂದುಲ್ಲೇರು. ಶಂಕರಪುರ ಮಲ್ಲಿಗೆ ಒಂಜೆ ಅಟ್ಟಿಗೆ 1400 ರೂಪಾಯಿಗೆ ಮಾರ್ದು ಪೋಂದುಂಡು. ಒಡಿಪುದ ಶಂಕರಪುರ ಮಲ್ಲಿಗೆದ ಬಿಲೆ ಭಾರಿ ಏರ್ದಂಡು. ಶಂಕರಪುರ ಮಲ್ಲಿಗೆ ಒಂಜೆ ಅಟ್ಟಿಗೆ 1400 ರೂಪಾಯಿಗೆ ಮಾರ್ದು ಪೋಂದುಂಡು. ಶಂಕರಪುರ ಟು ಬುಲೆಪವನ ಈ ಮಲ್ಲಿಗೆ ಪೂ ಪೇಟೆಂಟ್ ಪಡೆಯಿನ ತುಳುನಾಡದ ಒಂಜಿ ಪೂ ಆದುಂಡು. ಬೊಂಬೈ ದೇಶಪಿದಾಯಿ ದೇಶರೆಡು ಒಂದಿಕ್ಕೆ ಭಾರಿ ಕಾಯಿಸುಂಡು. ಇತ್ತೆ ಮಾರ್ನೆಮಿ ಆಯ್ ನಡೆದವರ ಶ್ರೀದೇವಿಗೆ ಇಷ್ಟವಾದ ಪುನಃ ಶಂಕರಪುರ ಮಲ್ಲಿಗೆನ ಭಕ್ತರಿ ಹೆಚ್ಚಾದ್ಯತನೊಂದುಲಿರು. ಮಲ್ಲಿಗೆದ ಒಟ್ಟುಗೂ ಒತ್ತು ಬುಲೆ ಆದ ಪುನಃ ಜಾಜಿದ ಬಿಲೆ 850 ರೂಪಾಯಿಗೆ ಏರ್ದಂಡು. ಬಿಲೆಯರ್ ನಡೆದು ಮಲ್ಲಿಗೆ ಬುಲೆಗಾರರು ಭಾರಿ ಖುಷಿಟುಳ್ಳೇರು. ಅಪರೂಪದ ಸೀಕಿತ್ತಿನ 9 ವರ್ಷದ ಬಾಲೆಗೂ ಹೆಚ್ಚಿನ ಮರ್ದಗಾದು ಬೆಂಗಳೂರಿಗೂ ಕೊನೆಯರೆ ಟ್ರಾಫಿಕ್ ದಾಂತಿನಂಚ ಮಲ್ತದೆ ಬಜಿ 4 ಗಂಟೆಡು ಎತ್ತೈನ ಸಂಗತಿ ನಡೆತದಂಡೆ. ಕೇರಳದ ಕಣ್ಣೂರುಡ್ದು ಬೆಂಗಳೂರದ ಮಣಿಪಾಲ ಆಸ್ಪತ್ರೆಗೆ ಬಾಲಿನ ಗೋಣಿಕೊಪ್ಪ ಮೈಸೂರು ಆದು ಕೊನೊತ್ತೇರು. ಒಂದೇಕ ಕರ್ನಾಟಕ ಡ್ರೈವರ್ಲೆನ ಒಕ್ಕೂಟ ಸಹಾಯ ಸಹಕಾರ ಒದಗಾದಿತ್ತು. ಅಪರೂಪದ ಸೀಕಡಿತಿನ ಬಾಲಿನ ವಿಶೇಷ ಆಂಬ್ಯುಲೆನ್ಸ್ ಹೆಚ್ಚಿಗೆ ಮರ್ದು ಒದಗಾಯರೆ ಟ್ರಾಫಿಕ್ ದಾಂತಿನಂಚು ಮಲ್ತದೆ ಬೆಂಗಳೂರಿಗೂ ಮುಟ್ಟೈನ ಸಂಗತಿ ಬುಧವಾರ ನಡೆತದೆ. ಕೇರಳದ ಕಣ್ಣೂರುಡ್ದು ಬೆಂಗಳೂರಿಗೂ ಗೋಣಿಕೊಪ್ಪ ಮೈಸೂರು ಆದು ಮಣಿಪಾಲ ಆಸ್ಪತ್ರೆಗೂ 9 ತಿಂಗುಲ್ದ ಬಾಲಿನ ಕಡಪುಡ್ದು ಕೊಡ್ತೇರು. 9 ತಿಂಗುಲ್ದ ಇನಾರ ಮರಿಯಮಗ ಅಪರೂಪದ ಸೀಕಿತ್ತಂಡು. ಕೇರಳ ಹಿಡಿದು ಬೆಂಗಳೂರಿಗೂ ಬಜ್ಜಿ 5 ಗಂಟೆಡು ಬಾಲಿನ ಎತ್ತವದ ಅಗತ್ಯ ಇತ್ತಂಡು. ಟ್ರಾಫಿಕ್ ಸಮಸ್ಯೆ ಹಿಡಿದವರ ಒಂದು ಕಷ್ಟ ಜವಾಬ್ದಾರಿನ ಕರ್ನಾಟಕ ಡ್ರೈವರ್ಲೆನ ಒಕ್ಕೂಟ ವಹಿಸೊಂಡು. ಆಂಬ್ಯುಲೆನ್ಸ್ ಡ್ರೈವರ್ ಭಿನ್ನೈತೊಂದು ನಡೆದವರ ಕರ್ನಾಟಕ ಡ್ರೈವರ್ಲಿನ ಒಕ್ಕೂಟದ ಮಾತಾ ಡ್ರೈವರ್ಲಿಗೆ ಸಹಕಾರ ಕೊರಿಯರ ಕೇಂಡೊಂದುಂಡು. ಅವಕ್ಕೆ ಬಿರಿಸಾಯ ಕೊರ್ನ ಡ್ರೈವರ್ಲು ಪೊಲೀಸ್ ಇಲಾಖೆದ ಸಾಯುಡು ಆಂಬ್ಯುಲೆನ್ಸ್ ಓವೆ ವಿಘ್ನದ ಅಂತೆ ಪೋಯರಗಾದ ಕೆಲಸ ಮಲ್ತೇರು. ಜನಕ್ಲಿನ ಭಾರಿ ಸಹಕಾರ ಇತ್ತು ನಡೆದವರ 5 ಗಂಟೆಡಿ ಎತ್ತುನ ಆಂಬ್ಯುಲೆನ್ಸ್ ಬಜ್ಜಿ 4 ಗಂಟೆಡು ಬೆಂಗಳೂರದ ಮಣಿಪಾಲ ಆಸ್ಪತ್ರೆಗೆ ಮುಟ್ಟುದುಂಡು. ಹೃದಯ ಗಟ್ಟಿ ಮಲ್ತೊಂದು ಧೈರ್ಯಡು ಗಾಡಿ ಕೊನೊಯ್ನ ಡ್ರೈವರ್ ಹನೀಫ್ಗೆ ಮಾತೆರ್ಲ ಮೆಚ್ಚುಗೆ ತಿರುಪಾದಿರು. ಇನಾರ ಮರಿಯಂ ಬಾಲೆ ಬೆಂಗಳೂರು ಆಸ್ಪತ್ರೆಗೆ ತುರ್ತುಡು ಮುಟ್ಟಿರ ಕಾರಣ ಆಯ್ನ ಮಾತಾ ಡ್ರೈವರ್ಲೆಗೆ ಕರ್ನಾಟಕ ಡ್ರೈವರ್ಲೆನ ಒಕ್ಕೂಟದ ಜಿಲ್ಲಾ ಪ್ರಧಾನ ಕಾರ್ಯಂತಿರು ಸತ್ಯೇಂದ್ರ ಶೆಟ್ಟಿ ಸೊಲ್ಮೆ ಸಂದಾದಿರು. ನೋಡಿರ್ಬೋದು ಈಗ ಒಂದು 10 ನಿಮಿಷಕ್ಕೆ ಗ್ರೀನ್ ಟೀ ಸರ್ಕಲ್ ಇಂದ ಇದ್ರೊಳಗಡೆ ಬಂದಿದ್ದಾರೆ. ಯಾಕೆಂತಂದ್ರೆ ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ಚಾಲಕರು ಇಂಥ ಸಾವಿರಾರು ಜನ ಚಾಲಕರು ಆಂಬುಲೆನ್ಸ್ ಸೇವೆಗಳನ್ನ ಮಾಡ್ತಾ ಇದ್ದಾರೆ. ನೀವು ಕೇಳೋದೇನಂತಂದ್ರೆ ಐದನೇ ಬಾರಿ ನಾವು ನೋಡ್ದಂಗೆ ನಿಮ್ಮ ಪ್ರಾಣವನ್ನು ಲೆಕ್ಕಿಸಿದೆ ಅಕ್ಕಪಕ್ಕದಲ್ಲೂ ನೋಡಿದಿರೋ ಒಂದು ಫೋನ್ ರಿಸೀವ್ ಮಾಡಿದಿರೋ ಊಟ ತಿಂಡಿ 6 ಅವರ್ 7 ಅವರಿಂದ ಸತತವಾಗಿ ಡ್ರೈವಿಂಗ್ ಮಾಡ್ಕೊಂಡು ಬಂದಿದ್ದಾರೆ. ನಾವೆಲ್ಲರಿಗೂ ಸರ್ಕಾರಕ್ಕೆ ಈ ಮುಖಾಂತರ ಮನವಿ ಮಾಡೋದ್ರಿಂದ ಹನೀಫ್ ಅವ್ರಿಗೆ
ನೀವೇನಾದರೂ ಒಂದು ಕೊಡುಗೆ ನೀವು ಸರ್ಕಾರದಿಂದ ಇವತ್ತೇನು ಸರ್ಕಾರ ಇದೆ ಅವ್ರಿಗೆ ಕೊಡಬೇಕು. ಮತ್ತು ಚಾಲಕನ ನಿರ್ಲಕ್ಷ್ಯ ಮಾಡ್ತಿದ್ದೀರಾ. ಮುಂದಿನ ದಿನಗಳಲ್ಲಿ ಇಂಥ ನೀಫ್ಗಳು ಸಾವಿರಾರು ಜನ ಇಲ್ಲಿ ಸೇವೆಗಳನ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ನೀವು ಏನೇನು ಸರ್ಕಾರದಿಂದ ಸವಲತ್ತುಗಳನ್ನ ಕೊಡಬೇಕು ಅಷ್ಟನ್ನು ಕೊಡಬೇಕು. ಇತ್ತೇ ಕೂಡರ ಮುಖ್ಯಾಂಶಗಳು. ಕುದ್ರೋಳಿ ಕ್ಷೇತ್ರದ ಮಾರನೇ ವಿಭಾಗ ಕುಡ್ಲ ದಸರಾದ 7ನೇ ದಿನದ ಆರಾಧನೆಡು ಪಾಲ್ದೆತೊನ್ನ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಜನಾರ್ದನ ಪೂಜಾರಿ ಹಿಡಿದು ಮುಖ್ಯಮಂತ್ರಿಗಳಿಗೆ ಮರ್ಯಾದೆ. ಬಂಟ್ವಾಳದ ಸಿದ್ದಕಟ್ಟೆಡು ನಮ್ಮ ಕುಡ್ಲದ ಸೋದರ ಸಂಸ್ಥೆ ವಿಜಾರ್ಡ್ ಗ್ರಾಫಿಕ್ಸ್ ಕೇಬಲ್ ನೆಟ್ದ ಹೊಸ ಆಫೀಸ್ ಉದಿಪನ ಮಾರನೇ ವಿಧ ಪೊರ್ತುಡು ಉದಿಪನ ಅಭಿವೃದ್ಧಿದ ಗುರುತು ಕೃಷ್ಣಪ್ರಸಾದ್ ಅಸ್ರಣ್ಣ. ಕುಳದ ಉರುವಚಿಲಿಂಬಿ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರೋಡು ಸಾಯಿಬಾಬೇರ್ನ ಸಮಾಧಿಯಾಯಿನ 103ನೇ ವರ್ಷದ ಪುಣ್ಯ ನೆಂಪು 2ನೇ ದಿನದ ವಿಶೇಷ ಆರಾಧನೆ. ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಮಾರನೇ ಉಚ್ಚೇಡು ಎಣ್ಮನೆ ಪೂಜೆ, ಭಕ್ತರಿಗೆ ವಿಶೇಷ ನುಪ್ಪು ಪ್ರಸಾದ ಸೇವೆ, ನಮಕುಡ್ಲ ವಿಜಾರ್ಡ್ ಗ್ರಾಫಿಕ್ಸ್ ಕೇಬಲ್ ನೆಟ್ ಸಂಸ್ಥೆಡು ಆಯುಧ ಪೂಜೆ. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನಲಾತು ಸುದ್ದಿ ಬಕ್ಕ ಮನರಂಜನೆಗಾತು ಒಂದಿಪ್ಲೆ ನಮ್ಮ ಕುಡ್ಲ 24/7 ಸೊನ್ಮೇಲೆ.